ಯಾರೋ ಅವರು ಪ್ರಭಾವಿಗಳು ಈ ದೇಶದ ರಾಜಕೀಯವನ್ನು, ಈ ದೇಶದ ಕಾರ್ಯಾಂಗವನ್ನು ಅವರ ಕೈಯಲ್ಲಿ ಇಟ್ಕೊಂಡು ಎಲ್ಲರನ್ನೂ ಹಣದ ಬಲದಿಂದ ಈ ಪ್ರಕರಣವನ್ನು ನಾಶ ಮಾಡ್ತಾನೇ ಬಂದಿದ್ದಾರೆ. ಏನು ಆ ಧರ್ಮಸ್ಥಳ ಗ್ರಾಮದಲ್ಲಿ ಕಳೆದ 250 ವರ್ಷಗಳಿಂದ ಸಾವಿರಾರು ಹೆಣ್ಣು ಮಕ್ಕಳ ಅತ್ಯಾಚಾರ, ಕೊಲೆ, ಭೂ ಹಗರಣಗಳು, ಬಡ್ಡಿ ದಂಧೆ, ಹಿಂದೂಗಳ ಧಾರ್ಮಿಕ ಕೇಂದ್ರವನ್ನು ಅವರ ಕೈವಶ ಮಾಡಿಕೊಂಡು ಇವತ್ತು ಇಡೀ ರಾಷ್ಟ್ರದಲ್ಲಿಯೇ ಇಷ್ಟು ದೊಡ್ಡ ಹಗರಣಗಳೇ ಇಲ್ಲ, ಲಕ್ಷಾಂತರ ಕೋಟಿ ಹಗರಣವನ್ನು ಮಾಡ್ತಾ ಇವತ್ತು ಶಡ್ಡು ಹೊಡೆದು ನಿಂತಿದ್ದಾರೆ. ಆದರೂ ಇವತ್ತು 12 ವರ್ಷಗಳಿಂದ ಸೌಜನ್ಯಳ ಹೋರಾಟವನ್ನು ನಾವು ಮಾಡ್ತಾ ಇವತ್ತು ಜನರಲ್ಲಿ ಒಂದು ಜಾಗೃತಿ ಮೂಡಿದೆ. ಇವತ್ತು ಈ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ, ರಾಷ್ಟ್ರದ ಹಲವು ರಾಜ್ಯಗಳಲ್ಲೂ ಕೂಡ ಇವತ್ತು ಸೌಜನ್ಯಳ ಧ್ವನಿ ನ್ಯಾಯಕ್ಕೋಸ್ಕರ ಮಿಡಿತಾ ಇದೆ. ಇದು ಸೌಜನ್ಯ ಪರ ಹೋರಾಟಗಾರರ ಶಕ್ತಿ. ಇದು ಅದಕ್ಕೋಸ್ಕರ ಇವತ್ತಿನ ವಿಶೇಷ ದಿನ ಅಂತ ಹೇಳಿದ್ರೆ 18ನೇ ತಾರೀಕು ಸೌಜನ್ಯಳಿಗೆ ಇವತ್ತು ಅವಳು ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವಂತ ಸಂದರ್ಭ. ನಾವು ಕಳೆದ ಹಲವಾರು ವರ್ಷಗಳಿಂದ ಕೂಡ ಅವಳಿಗೋಸ್ಕರ ನಾವು ಕಟೀಲಿಗೆ ಪಾದಯಾತ್ರೆಯನ್ನು ಮಾಡಿದ್ದೇವೆ. ನಮ್ಮ ಸೌತಡ್ಕ ಗಣಪತಿ ದೇವರ ದೇವಸ್ಥಾನಕ್ಕೆ ಪಾದಯಾತ್ರೆಯನ್ನು ಮಾಡಿದ್ದೇವೆ. ಬೇರೆ ಬರ್ತಾ ಇದ್ದೇವೆ. ಆ ದೃಷ್ಟಿಯಿಂದ ಇವತ್ತು ಕೂಡ ನಾವು ಅವಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಜೊತೆಯಾಗಿ ಯಾರು ಕಾಮುಕರಿದ್ದಾರೋ, ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರು ರೇಪಿಸ್ಟ್ಗಳಿದ್ದಾರೋ, ಯಾರು ಕಾಮಂದರುಗಳು ಈ ಅತ್ಯಾಚಾರದ ಹಿಂದೆ ಇದ್ದಾರೋ, ಇವರಿಗೆ ಎಲ್ರಿಗೂ ಶಿಕ್ಷೆಯನ್ನು ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಕೊಡಬೇಕು, ಸೌಜನ್ಯಳ ಶಕ್ತಿ ಕೊಡಬೇಕು ಅನ್ನುವಂಥ ಪ್ರಾರ್ಥನೆಯೊಂದಿಗೆ ನಾವು ಇವತ್ತು ಕುಂಜರ್ಪದ, ಇದು ಏನು ಅಂತ ಹೇಳಿದ್ರೆ ಶೃಂಗೇರಿ ಪೀಠದ ಜಾಗ. ಇದು ಜಗದ್ಗುರು, ಇವತ್ತು ಜಗದ್ಗುರು ಅಂತ ಹೇಳಿದ್ರೆ ಶೃಂಗೇರಿ ಪೀಠ, ಆ ಪೀಠದ ಜಾಗ ಇದು. ಇಲ್ಲಿಂದ ಸೌಜನ್ಯಳ ಏನು ಸಮಾಧಿ ಇದೆ ಅಲ್ಲಿ ತನಕ ನಾವು ಭಜನೆಯ ಮುಖಾಂತರ ಇವತ್ತು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಅವಳ ಹುಟ್ಟುಹಬ್ಬಕ್ಕೆ ಆಚರಣೆ ಮಾಡ್ಕೊಂಡಿದ್ದೇವೆ. ಇವತ್ತು ಕೂಡ ಮಾಡ್ತಾ ಇದ್ದೇವೆ. ಇದರಲ್ಲಿ ಯಾರು ಕೂಡ ಸೌಜನ್ಯಳ ಪರವಾಗಿ ಘೋಷಣೆಯನ್ನು ಕೂಗ್ಲಿಕ್ಕಿಲ್ಲ. ನಾವು ಇವತ್ತು ಏನಂತ ಹೇಳಿದ್ರೆ ಇದು ಭಕ್ತಿಯ ಪರಾಕಾಷ್ಠೆ ನಮ್ದದು. ಆ ಭಕ್ತಿಯನ್ನು ಶಕ್ತಿಯ ರೂಪವಾಗಿ ಪರಿವರ್ತನೆ ಮಾಡಲಿಕ್ಕೋಸ್ಕರ, ಅವಳಿಗೆ ಶಕ್ತಿಯನ್ನು ತುಂಬಲಿಕ್ಕೋಸ್ಕರ ನಾವು ಈ ಭಕ್ತಿಯ ಭಜನೆಯನ್ನು ಮಾಡ್ತಾ ನಾವು ಅಲ್ಲಿಗೆ ಹೋಗುವಂಥದ್ದು, ಪಾದಯಾತ್ರೆ ಮಾಡುವಂಥದ್ದು. ಆ ದೃಷ್ಟಿಯಿಂದ ಎಲ್ಲರೂ ತಮ್ಮ ಮನೆಗಳ ದೈವ ದೇವರುಗಳಿಗೆ ನಮಿಸಿ ವಂದಿಸಿ ಆ ಮಗುವಿಗೆ ನ್ಯಾಯ ಸಿಗಬೇಕು. ಯಾರು ಅಧರ್ಮೀಯರಿದ್ದಾರೋ, ಯಾರು ಧರ್ಮ ವಿರೋಧಿಗಳಿದ್ದಾರೋ ಅವರೆಲ್ಲರಿಗೂ ಶಿಕ್ಷೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಾವೆಲ್ಲರೂ ಮನಪೂರ್ವಕವಾಗಿ ನಮ್ಮ ಮನೆಯ ದೈವ ದೇವರಿಗೆ ಪ್ರಾರ್ಥನೆಯನ್ನು ಮಾಡಿ ಇಲ್ಲಿಂದ ಭಜನೆಯ ಮುಖಾಂತರ ಹೋಗ್ಬೇಕು. ಯಾರೂ ಕೂಡ ಘೋಷಣೆಯನ್ನು ಕೂಗುವಾಗೆ ಇಲ್ಲ, ಬರೇ ಭಜನೆ ಮಾತ್ರ. ಇವತ್ತು ಯಾವಾಗ ಪ್ರತಿಭಟನೆ ಮಾಡ್ತೇವೆ ಅವತ್ತು ಪ್ರತಿಭಟನೆ ಮಾಡಿಯೇ ಮಾಡ್ತೇವೆ. ಇವತ್ತು ಭಜನೆಯ ಕಾರ್ಯಕ್ರಮ, ಭಕ್ತಿಯ ಕಾರ್ಯಕ್ರಮ, ಶಕ್ತಿಯ ಕಾರ್ಯಕ್ರಮ. ಈ ಕಾರ್ಯಕ್ರಮ ಒಂದು ಒಳ್ಳೆಯ ರೀತಿಯಲ್ಲಿ ನಡಿಬೇಕು. ಆ ದೇವರು ಪ್ರಸನ್ನರಾಗಿ, ಆ ಮಂಜುನಾಥ ಸ್ವಾಮಿ, ಆ ಅಣ್ಣಪ್ಪ ದೇವರು, ನಾವೆಲ್ಲರೂ ನಂಬಿದಂತ ನಮ್ಮ ಮನೆಯ ಧರ್ಮ ದೇವತೆಗಳು, ದೈವ ದೇವರು ನಮ್ಮೊಟ್ಟಿಗೆ ಬಂದು ಇಲ್ಲಿಂದ ಈ ಒಂದು ಗುರುಪೀಠದ ಜಾಗದಿಂದ ಇವತ್ತು ಸೌಜನ್ಯಳ ಸಮಾಧಿ ತನಕ ಒಟ್ಟಿಗೆ ಒಂದು ಭಕ್ತಿಯ ಪರಾಕಾಷ್ಠೆ ಅಂತೇಳಿ ಹೇಳ್ಬೋದು. ಈ ರೀತಿ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಜೊತೆಯಾಗಿ ನಾವು ಕಳೆದ 12 ವರ್ಷಗಳಿಂದ ನಾವು ಹೇಳ್ತಾನೆ ಬರ್ತಾ ಇದ್ದೇವೆ. 12 ವರ್ಷಗಳಿಂದ ಸೌಜನ್ಯ ಅನ್ನುವಂತ ಶಕ್ತಿ, ಆ ನ್ಯಾಯಪೀಠ, ಧರ್ಮಪೀಠ ಇವತ್ತು ಹಾಳಾಗಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಸರಿ ಮಾಡುವಂತ ಜವಾಬ್ದಾರಿ ಸನಾತನ ಹಿಂದೂ ಧರ್ಮಕ್ಕೆ ಇದೆ. ಈ ದೇಶದ ಸಂವಿಧಾನದ ಒಳಗಡೆಯೂ ಕೂಡ ಬದಲಾವಣೆಗಳು ಆಗ್ತಾವಂತ ಹೇಳಿ ನಾವು ಹಲವಾರು ವೇದಿಕೆಗಳಲ್ಲಿ ಹೇಳಿದ್ದೇನೆ. ಹಲವಾರು ವೇದಿಕೆಗಳಲ್ಲಿ ನಿಮಗೆ ಇವತ್ತು ಅದರ ಸತ್ಯ ಇವತ್ತು ಅರಿವಾಗಲಿಕ್ಕೆ ಪ್ರಾರಂಭ ಆಗಿದೆ. ಮೊನ್ನೆ ನಮ್ಮ ದೇಶದ ಪರಮೋಚ್ಚ ನ್ಯಾಯಾಲಯದಲ್ಲಿ ಏನು ಆ ಒಂದು ಕೋರ್ಟಿನ ಒಳಗೆ, ಸುಪ್ರೀಂ ಕೋರ್ಟಿನ ಒಳಗಡೆ ಏನು ಆ ಒಂದು ಕಣ್ಣಿಗೆ ಬಟ್ಟೆ ಕಟ್ಟಿ ಕೈಯಲ್ಲಿ ತಕ್ಕಡಿ ಹಿಡ್ಕೊಂಡು ಒಂದು ಪ್ರತಿಮೆ ಇರ್ತದೋ, ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಒಂದು ಮಹತ್ತರವಾದ ಒಂದು ಬೆಳವಣಿಗೆ ಆಗಿದೆ.
ನ್ಯಾಯಮೂರ್ತಿ ಚಂದ್ರಚೂಡ ಅನ್ನುವರು ಅದರ ಕಣ್ಣಿನ ಪಟ್ಟಿಯನ್ನು ಓಪನ್ ಮಾಡಿದ್ದಾರೆ. ಕಳೆದ 2-3-4 ದಿವಸಗಳ ಹಿಂದೆ ಕಣ್ಣಿನ ಪಟ್ಟಿಯನ್ನು ಓಪನ್ ಮಾಡಿ ಕೈಯಲ್ಲಿ ತಕ್ಕಡಿಯನ್ನು ಇದ್ದದನ್ನು ತೆಗೆದು ಕೈಯಲ್ಲಿ ಸಂವಿಧಾನದ ಬುಕ್ ಅನ್ನು ಕೊಟ್ಟಿದ್ದಾರೆ. ಇದು ಸೌಜನ್ಯದ ಶಕ್ತಿ, ಇದು ಆ ಧರ್ಮಪೀಠ ಧರ್ಮಸ್ಥಳದ ಶಕ್ತಿ, ನ್ಯಾಯಪೀಠ ಧರ್ಮಸ್ಥಳದ ಶಕ್ತಿ, ಅಣ್ಣಪ್ಪ ಸ್ವಾಮಿಯ ಶಕ್ತಿ, ಇದು ಮಂಜುನಾಥ ದೇವರ ಶಕ್ತಿ. ಇದನ್ನು ತಡಿಲಿಕ್ಕೆ ಯಾವನಿಂದಲೂ ಯಾವ ಕಾರ್ಯಾಂಗದಿಂದಲೂ ತಡಿಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಮುಂದಕ್ಕೆ. ಯಾಕಂತೇಳಿ ಇದಕ್ಕೆ ಉತ್ತರ ಕೊಡುವವರು ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು. ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರು ಸೌಜನ್ಯ ಅನ್ನುವಂತಹ ಶಕ್ತಿ. ನಾನು ಪದೇ ಪದೇ ಹೇಳ್ತೇನೆ, ತ್ರೇತಾಯುಗದ ಸೀತಾಮಾತೆ, ದ್ವಾಪರದ ದ್ರೌಪದಿ, ಕಲಿಯುಗದ ಇವತ್ತು ದೇವಿ ಸೌಜನ್ಯ. ಇವತ್ತು ಕೂಡ ಅದನ್ನು ಪುನರುಚ್ಚಾರ ಮಾಡ್ತಾನೆ. ಮುಂದಿನ ದಿನಗಳಲ್ಲಿ ಯಾರು 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 ಈ ಅತ್ಯಾಚಾರದ ಹಿಂದೆ ಇದ್ದಾರೋ, ಇವರನ್ನು ರಕ್ಷಣೆ ಮಾಡುವಂತ ಅಧಿಕಾರಿ ವರ್ಗಗಳಿದ್ದಾರೋ ಎಲ್ಲರೂ ಕೂಡ ಸರ್ವನಾಶ ಆಗಿ ಹೋಗ್ತಾರೆ. ಇದು ಅಣ್ಣಪ್ಪನ ಮಂಜುನಾಥನ ತೀರ್ಮಾನ. ಈ ಧರ್ಮ ಪೀಠದ ಜಾಗದಲ್ಲೇ ನಿಂತ್ಕೊಂಡು ಇವತ್ತು ಕರೆ ಕೊಡುವಂಥದ್ದು. ಮುಂದಿನ ದಿನಗಳಲ್ಲಿ ನಾವು ಖಂಡಿತ ಜಯ ಗೆದ್ದೇ ಗೆಲ್ತೇವೆ. ನಾವು ನಮಗೆ ಕಾನೂನು, ಈ ದೇಶದ ಸಂವಿಧಾನದಿಂದಲೇ ಇದಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ನ್ಯಾಯ ಸಿಗ್ತದೆ. ಆ ನ್ಯಾಯದ ಅಪೇಕ್ಷೆಯನ್ನು ನಾವು ಇಟ್ಕೊಂಡು ಇವತ್ತು ನಮ್ಮ ಭಕ್ತಿಯ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ನಾವು ಇವತ್ತು ಇಲ್ಲಿಂದ ಭಜನೆಯ ಮುಖಾಂತರ ಹೋಗ್ಬೇಕು. ಯಾವುದೇ ರೀತಿಯಲ್ಲಿ ಘೋಷಣೆಗಳು ಇರುವುದಿಲ್ಲ, ಭಕ್ತಿಯ ಪರಾಕಾಷ್ಠ ಮಾತ್ರ, ಯಾವುದೇ ಘೋಷಣೆ ಇರುವುದಿಲ್ಲ. ಇಷ್ಟನ್ನು ಹೇಳಿ 2 ಲೈನಲ್ಲಿ ನಾವು ಹೋಗುವಂಥದ್ದು. 2 ಲೈನಲ್ಲಿ ಎಲ್ಲರೂ ಶಾಂತಿಯುತವಾಗಿ ಇಲ್ಲಿಂದ ಹೋಗ್ಬೇಕಾದ್ರೆ ಮಾರ್ಗದ ಎಡಭಾಗದಲ್ಲಿ ಹೋಗ್ಬೇಕು, ಮಾರ್ಗದ ಮಧ್ಯೆ ಹೋಗುವಾಗೆ ಇಲ್ಲ. ಯಾವುದೇ ರೀತಿಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದಾಗೆ ನಾವು ಏನು ನಮ್ಮ ಭಜನಾ ಕಾರ್ಯಕ್ರಮ ಉಂಟ ಅದನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು ಅಂತ ಹೇಳಿ ಸೇರಿದಂತ ಎಲ್ಲ ಭಗವತ್ ಭಕ್ತರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಭಲೋ ಭಾರತ್ ಮಾತಾ ಕಿ ಜೈ, ಭಲೋ ಭಾರತ್ ಮಾತಾ ಕಿ ಜೈ, ಭಲೋ ಭಾರತ್ ಮಾತಾ ಕಿ ಜೈ. ಸನಾತನ ಹಿಂದೂ ಧರ್ಮಕ್ಕೆ ಜೈ, ಸನಾತನ ಹಿಂದೂ ಧರ್ಮಕ್ಕೆ ಜೈ, ಸನಾತನ ಹಿಂದೂ ಧರ್ಮಕ್ಕೆ ಜೈ. ಒಂದೇ ಒಂದೇ ಯಾವ ಇಷ್ಟು ಗಾಡಿ ಲೈನ್ ಮಾಡಿ ಲೈನ್ ಮಾಡಿ ಎರಡು ಲೈನ್ ಜೋಡಿಸಿ ಮಕ್ಕಳಿಗೊಂದು ಲೈನ್ ಮಾಡಿ. ಫಸ್ಟ್ ಜೋಕ್ಲೇಂಪುರ ಅಂತಲೇ ಪುನೀತ ಬೋರ್ಚಾ ಅಂದು ಪುನೀತ ಭಜನ್ ಬಲೆ 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 ತರ ಕೂತಲ್ಲ ತುರು ಕಿರೋ ಫೋನ್ ಸರಿಯಾ ಬಲೆ
ಲೈನ್ ತಪ್ಪಬಾರ್ದು. రెడ్ లైన్ వాళ్ళ గ్యాప్ కోరలేవే ముద్దే వర్చి గ్యాప్ కోరలే రెడ్ లైన్ గ్యాప్ కోరలే లైన్ వచ్చానా లైన్ భలే భలే సేరల్ల లైన్ ಬಾಕಿ ತಕ್ಲಿ ಪಡನ್ ಪೋರ
ಮರದಡಿಯೇ ಇಟ್ಟರು ನಾನಂತೂ ನೀ ಎನ್ನಲಾರೆ ಸಾರಂಗ ಮನಕ್ಕೆ ನೂರಾರು ಬಯಕೆ
சரியா
ಆಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂತೆ ಮರಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ महालिंगेश्वर शिव महालिंगेश्वर महालिंगेश्वर शिव महालिंगेश्वर हर हर बोले नमः शिवाय ओम नमः शिवाय ओम नमः शिवाय हर हर बोले नमः शिवाय
हर बोले नमः शिवाय महेश्वरा शिव महेश्वरा महेश्वरा शिव महेश्वरा हर हर बोले नमः शिवाय महेश्वरा शिव महेश्वरा हर हर बोले नमः शिवाय नमः शिवाय नमः शिवाय हर हर बोले नमः शिवाय हर हर बोले नमः शिवाय गंगाधरा शिव गंगाधरा गंगाधरा शिव गंगाधरा हर हर बोले नमः शिवाय नमः शिवाय नमः शिवाय हर हर बोले नमः शिवाय विश्वेश्वरा शिव विश्वेश्वरा विश्वेश्वरा शिव विश्वेश्वरा हर हर बोले नमः शिवाय हरो हरा शिव हरो हरा हरो हरा शिव हरो हरा हर हर बोले नमः शिवाय नमः शिवाय नमः शिवाय हर हर बोले नमः शिवाय
ಉಳಿದರೇನೋ ಕಾನನದೊಳು ಹರಿದಾಡುವ ಸರ್ಪವು ಕಾಲಿಗೆ ಸುತ್ತಿದರೇನು ಏನಿನಲ್ಲಿ ಕ್ರಿಮಿಕೀಟಗಳು ಚರ್ಮಕ್ಕೆ ಮುತ್ತಿದರೇನು ಕಾನನದೊಳು ಹರಿದಾಡುವ ಸರ್ಪವು ಕಾಲಿಗೆ ಕ್ರಿಮಿಕೀಟಗಳು ಚರ್ಮಕ್ಕೆ ಮುತ್ತಿದರೇನು ಭಾನುನಂದನ ಬುಧ ಮಂಗಲರ ಒಲವು ತಪ್ಪಿದರೇನು ಭಾನುನಂದನ ಬುಧ ಮಂಗಲರ ಒಲವು ತಪ್ಪಿದರೇನು ದೀನನಾಥ ಶ್ರೀ ಪುರಂದರ ವಿಠಲನ್ ಜ್ಞಾನವುಳ್ಳ ಹರಿದಾಸರಿಗೆ ಯಾರು ಒಲಿದರೇನು ನಮಗಿನ್ಯಾರು ಒಲಿದರೇನು ಯಾರು ಒಲಿದರೇನು ನಮಗಿನ್ಯಾರು ಒಲಿದರೇನು